ಕಳೆದ ವರ್ಷ ಅದಾನಿ ಏರ್ಪೋರ್ಟ್ ವಿಷಯ ಸುಮಾರು ನಮ್ಮ ಚರ್ಚೆಯಲ್ಲಿ ಬರ್ತಿರೋ ಸಂದರ್ಭ ಅಸಲು ಇವತ್ತು ನಡೆದ ಆ ಸಂದರ್ಭಗಳು ಕೂಡ ನಮ್ಮ ಪ್ರೆಸ್ ಮೀಟ್ಲಿಕ್ಕಿತ್ತು. ಕಾರಣದಾದ ಕೇಂದ್ರ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಗುತ್ತಿಗೆ ಕೊಡ್ತಿರಂಚಿನ ಸಂಸ್ಥೆ ಆದಿನ ಅದಾನಿ ಏರ್ಪೋರ್ಟ್ ನೆತ್ತ ಪುದರ್ನ ಮೆನ್ಷನ್ ಮಾಡ್ತಾರೆ. ಅಲ್ಲಿ ಓಯ ಅಧಿಕಾರಿ ಬಂದ್ಕೊಂಡ ಒಂದು ವಿಷಯನ ಯಾನ ಆ ಸಂದರ್ಭ ಬಂತಿದ್ದೆ ಆಂಡ ಪುನಃ ತಾರ್ಕಿಕ ಅಂತ್ಯ ಮುಟ್ಟೋಡು ಬಂದ್ಕೊಂಡು ದೃಷ್ಟಿ ಆರ್ ಟಿ ಐ ಮುಖಾಂತರ ಮಾತ ಇನ್ಫಾರ್ಮೇಷನ್ ತೆಪ್ಪುನಂಚಿನ ಸಂದರ್ಭ ಆರ್ ಟಿ ಐಡ್ಲ ಅಗ್ರಿಮೆಂಟೆಡ್ ಮುಖ್ಯವಾಗಿತ್ತು ಅಂತ ಹೇಳಿ ಓಯ ಕಾರಣಗಳ ಬ್ರ್ಯಾಂಡಿಂಗ್ ಮನ್ಪರೆ ಬರಲಿದ್ದು ಆ ಸಂದರ್ಭದಲ್ಲಿ ಈಗ ನೋಟಿಸ್ ಕೊರ್ಪುನಂಚಿನ ವಿಷಯನು ಅದು ನಮ್ಮ ಅದಾನಿ ಏರ್ಪೋರ್ಟ್ಗೆ ಅದು ಕೂಡ ಅದನ್ನ ಮಂಗಳೂರು ಇಂಟರ್ನ್ಯಾಷನಲ್ ಅಧಿಕಾರಿ ನಕಲಿಗೆ ನೋಟಿಸ್ ಕೊರ್ಪುನಂಚಿನ ವ್ಯವಸ್ಥೆಯನ್ನು ನಮ್ಮ ಕಡಿಮೆ ನಾಲೇನು ತಿಂಗಳು ಮಂತೊಂದು ಬರೋದು ಈ ಒಂದು ಸಂದರ್ಭದಲ್ಲಿ ಉಚಿತ ವಿಷಯದಾದ ಒಂದು ಕೇಳ ಅದಾನಿ ಏರ್ಪೋರ್ಟ್ ಒಂದು ಆದ ಏನು ಪೂರ ದೇತದೆ ನನ್ನ ಮೂಲ ಪುದರ ಏನಂಚಿನ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು ಅಂಚಿನ ಪುದರಿಗೆ ಕೋಡ್ಯಾದ ಬೈದು ಅಂಚಿನ ಉಚಿತ ವಿಷಯದಾದ ಇಂಕಲ ಈ ಹೋರಾಟದಾದ ಒಂದು ಅಂತ್ಯ ಅದನ್ನು ಬಂದು ಖುಷಿ ಪಡೆಯೋಲ್ಲ ಮತ್ತು ಒಂದು ಆರ್ಥಿಕವಾದ ಒಂದು ವ್ಯವಸ್ಥಿತವಾದ ಈ ಒಂದು ಮುಟ್ಟಾರೆ ನಮ್ಮೊಟ್ಟಿಗೆ ಇದರೊಟ್ಟಿಗೆ ಇವತ್ತು ನಡೆದ ಜೀವನರಾದ ಕೂಡ ಮತ್ತಲ್ಲ ಚಿಕ್ಕಮಂಗ್ಳೂರು ಫೌಂಡೇಶನ್ನ ಕಾರ್ಯಕರ್ತೆಯರನ್ನ ಸೇರ್ತಾವೆ ಈ ಒಂದು ವಿಷಯ ಬಂದಂತೆಯೇ ಪತ್ರಿಕಾ ಮಾಧ್ಯಮದ ಕೂಡ ಅದಕ್ಕೆ ನಿರಂತರ ಸಹಕಾರ ಕೊಡ್ತೇವೆ. ಆ ಒಂದು ವಿಷಯಕ್ಕೆ ಈ ಧನ್ಯವಾದ ಕೊಡುವುದನ್ನ ಪ್ರತಿಯೊಂದು ಏರು ಸಂಘಟನೆ ಅದು ಕೂಡ ಅದನ್ನು ಏರು ನಮ್ಮ ವಿದೇಶಿನ ಕೃತಿನಂಚಿನ ಸಹಕಾರ ನನದ ಈ ಒಂದು ಕುದರದ ವಿಷಯಕ್ಕೆ ಅತ್ಯಂತ ಖುಷಿ ಆಗ್ತದೆ. ಯಾಕಂದ್ರೆ ಮಂಗಳೂರು ಇಂಟರ್ನ್ಯಾಷನಲ್ ಉರಿಯೋಡು ಬಂದ ದೃಷ್ಟಿದೆ ಅದನ್ನು ಬರ್ಪನಂಜಿನ ದಿನಾಟ ಬೇತೆ ಬೇತೆ ನಮ್ಮ ಕಾರ್ಮಿಕ ಪುರುಷರು ಅದು ಕೂಡ ಅದನ್ನು ನಮ್ಮ ತುಳುನಾಡದ ವಿಷಯ ಕುದರ ಅದು ಕೂಡ ಅದನ್ನು ಸಾಧಕರನ್ನ ಕುದರು ಬರ್ಪನಂಜಿನ ದಿನ ತುಂಬ ಬರುವುದು ಬಂದರೆ ಖುಷಿ ಪಡೆದು